SFC Kutelu versus MMYC Odagache, please. Rupagar Matan Red Death and Wafer. ಪ್ರಥಮ ರೈಡ್ನಲ್ಲಿ MMYC ಓಟಗಜೆ ತನ್ನ ಖಾತೆಯನ್ನು ತೆರೆದುಕೊಂಡಿದೆ. ಮತ್ತೊಮ್ಮೆ ಜರ್ಸಿ ನಂಬರ್ 4 MMYC ಭದ್ರಕೋಟೆಯೊಳಗೆ ದಾಳಿ. ನೋಡೋಣ ಬೋನಸ್ಗೆ ಲಗ್ಗೆ ಏನಾಗುತ್ತೆ ಅಂತ ನೋಡೋಣ, ಕಾದ್ ನೋಡೋಣ. ಯಾವುದೇ ಅಂಕವಿಲ್ಲದೆ ತನ್ನ ತಂಡಕ್ಕೆ ಹಿಂದಿರುಗಿದ್ದಾರೆ. ಮತ್ತೊಮ್ಮೆ MMYC ತಂಡದ ಆಟಗಾರ ಮಿಸ್ಟರ್ ಸಂದೇಶ್ ಅವರು SFC ಕೋಟೆಲು ಭದ್ರಕೋಟೆಯೊಳಗೆ ಬೋನಸ್ಗೆ ಲಗ್ಗೆ, ಕಾದ್ ನೋಡೋಣ. ಮುಂದಿನ ಪಂದ್ಯಾಟಕ್ಕೆ ಬ್ರಹ್ಮಶ್ರೀ ಮರದಲ ಹಾಗೂ ಮುತ್ತುಶ್ರೀ ಮೊಗಪ್ಪೆ ಈ ತಂಡಗಳು ಕೂಡ ತಯಾರಿಯಲ್ಲಿರಬೇಕು. ಬ್ರಹ್ಮಶ್ರೀ ಮರದಲ ಹಾಗೂ ಮುತ್ತುಶ್ರೀ ಮೊಗಪ್ಪೆ. ಮತ್ತೊಮ್ಮೆ ಭದ್ರಕೋಟೆಯೊಳಗೆ ಜರ್ಸಿ ನಂಬರ್ 4 ಮಣಿ ಅವರಿಂದ ದಾಳಿ. ಹಿತ ಬಲಿಷ್ಠ ತಂಡವಾದ MMYC ಆದರೆ ಹತ್ತ ಬಲಿಷ್ಠ ತಂಡವಾದ SFC ಕೋಟೆಯ ತಂಡ. ಕಳೆದ ಪಂದ್ಯಾಟದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ ಕೋಟೆಯ ತಂಡದ ಕಣ್ಮಣಿ ಮಣಿ ಇವರಿಂದ ಉತ್ತಮವಾದ ಪ್ರದರ್ಶನ. ಎಸ್, he got a point. Just 1 each. ಮತ್ತೊಮ್ಮೆ ಮಿಸ್ಟರ್ ಸಂದೇಶ್ ಜರ್ಸಿ ನಂಬರ್ 11 ನಿಧಾನಗತಿಯಾದ ದಾಳಿ. ಮತ್ತೊಮ್ಮೆ ಬೋನಸ್ಗೆ ಲಗ್ಗೆ. ಎಸ್, ಒಂದು ಬೋನಸ್ ಅಂಕದ ಸೇರ್ಪಡೆ. ಬೋನಸ್ ಗಳಿಸುವ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಸಂದೇಶ್. ಮಗದೊಮ್ಮೆ ಮಣಿ ಪ್ರೇಕ್ಷಕರನ್ನು ಮನರಂಜಿಸುವ ಮನೋರಂಜನೆಯ ಆಟಗಾರ ಮಣಿ. ಉತ್ತಮವಾದ ಹಿಡಿತ, ಈ ಸಲ ಮನರಂಜನೆ ಹೊಸ ಗಜೆ ಕಡೆಯಿಂದ. ಸಂದೇಶ್ ಜರ್ಸಿ ನಂಬರ್ 11 SFC ಕೋಟೆಲು ಭದ್ರಕೋಟೆಯೊಳಗೆ ದಾಳಿ. ಮತ್ತೊಮ್ಮೆ ಬೋನಸ್ ಗೆಲ್ಲಕ್ಕೆ ಸಂದೇಶ್ ಅವರಿಂದ ಕಾದು ನೋಡೋಣ. ಉತ್ತಮವಾದ ದಾಳಿ, ಆದರೆ ರೈಡರ್ ರೌಟ್ ಎಂಬ ಘೋಷಣೆ. ಹದ್ದು ಮೀರಿದ ವೇಗ ಅಂಕಣದಿಂದ ಹೊರಕ್ಕೆ. ಉತ್ತಮವಾದ ಹಿಡಿತ, ವಂಡರ್ಫುಲ್ ಕ್ಯಾಚ್. ರೈಡರ್ ರೌಟ್ ಎಂಬ ಘೋಷಣೆ. ವಂಡರ್ಫುಲ್ ಆಂಕಲ್ ಹೋಲ್ಡ್. 4-2 4-2 in favor of MMYC. ಮತ್ತೊಮ್ಮೆ ಸಂದೇಶ್ ಬೋನಸ್ ಬೋನಸ್ ಲಗ್ಗೆ 1-2. ಎಸ್, ವದಕ ತಮ್ಮ ತಂಡಕ್ಕೋಸ್ಕರ 5-2 3 ಅಂಕಗಳ ಮುನ್ನಡೆಯಲ್ಲಿ MMYC ಓಟಗಜ. 5-2 ಮಗದೊಮ್ಮೆ ಮಣಿ ದಾಳಿಯಲ್ಲಿ. ಐದು 2 5-2 ಮತ್ತೊಮ್ಮೆ ಸಂದೇಶ್. ಸಂದೇಶ್
5-2 in favor of MMYC Ottagaja. Just number 4 money. Wow, what a donkey! He is donkey master. Sandesh. Three five. 3-5 ತಂಡದ ಬೆನ್ನೆಲುಬಾದ ಸಂದೇಶ್ ಅವರಿಂದ ದಾಳಿ. First time out by MMYC Ottagaja. ಭದ್ರಕೋಟೆಗಳಿಗೆ ತನ್ನ ಚಾಕಚಕ್ಯದಿಂದ ತೋರಿಸ್ತಿರೋ ಮನಿ ಜೆರ್ಸಿ ನಂಬರ್ 4 ಮತ್ತೊಮ್ಮೆ ಬೋನಸ್ಗೆ ಲಗೆ ಜೆರ್ಸಿ ನಂಬರ್ 4 ದಾಳಿಗಾರರಿಂದ ಎಸ್ ಒಂದು ಬೋನಸ್ ಅಂಕ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ ತೂಕ ಹೆಂಚಾಪಣದು ಸಂದೇಶ ಹಂಚಿ ಹೋಗಿ ಬರ್ತಾರೆ ತೂಕ. ಪರಿಸಿನ ದಾಳಿಗಾರ ಸಂದೇಶ ಅವರಿಂದ ಇದೀಗ ದಾಳಿ. ಉತ್ತಮವಾದ ಹಿಡಿತ. 5-5 ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಇದೀಗ ಕೊಟ್ಟೂರು ತಂಡದ ಪರವಾಗಿ ಚೆಸ್ ನಂಬರ್ 4 ಮಣಿ ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಎಂಎಂಸಿ ಓಟಕಚ ಕಡೆಗೆ ಇದೀಗ ತನ್ನ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಚೆಸ್ ನಂಬರ್ 4 ಮಣಿ ಅಂಕ ಗಳಿಸಲು ಪ್ರಯತ್ನ. ಮರಳಿ ತಂಡಕ್ಕೆ ಇದೀಗ ಎಂಎಂಸಿ ಓಟಕಜ ತಂಡದ ಪರವಾಗಿ ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಚೆಸ್ ನಂಬರ್ 10 ಮತ್ತೊಮ್ಮೆ ಬಿಗ್ ಮ್ಯಾನ್ ಚೆಸ್ ನಂಬರ್ 10 ಮಿಸ್ಟರ್ ಶರೀಫ್ ದಾಳಿಯ ಮಿಂಚಿನಲ್ಲಿ ಶರೀಫ್ ಅವರಿಂದ ಬೋನಸ್ಗಳಿಗೆ ಎಸ್ಎಫ್ಸಿ ಕೂಟಲು ಬಲಿಷ್ಠ ತಂಡ ಮತ್ತು ಬಲಿಷ್ಠ ತಾಡನ್ನು ಒಳಗೊಂಡ ಆ ತಂಡದೊಳಗೆ ಶರೀಫ್ ಅವರ ದಾಳಿ. Six five. 5-6 ಮಣಿಯವರಿಂದ ದಾಳಿ ಬೋನಸ್ಗೆ ಲಗೆ. ಜರ್ಸಿ ನಂಬರ್ 4 ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್ goes to SFC ಕುಟಲು. ಜರ್ಸಿ ನಂಬರ್ 7 ಎಸ್ಎಫ್ಸಿ ಕೋಟೆಲು ಭದ್ರಕೋಟೆಗೆ ದಾಳಿ. ಬೋನಸ್ ಗೆಲ್ಲಗೆ ಕಾದ್ ನೋಡೋಣ. ಏನು ಕೊಕ್ಕಂದೂರು ತಂಡದ ನಿಶಾಂತ್ ಅವರು ಇಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕು. ತಮಗಾಗಿ ಇಲ್ಲಿ ಪ್ರಶಾಂತಿ ಅವರು ಕಾಯ್ತಿದ್ದಾರೆ. ಎಎನ್ಎಂ ಕೊಕ್ಕಂದೂರು ತಂಡದ
ನಿಶಾಂತ್ ಇವರು ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಪ್ರಶಾಂತ್ ಇವರು ಇಲ್ಲಿ ಕಾಯ್ತಿದ್ದಾರೆ, ಮೈಕ್ ಪಾಯಿಂಟ್ ಬಳಿ ಬನ್ನಿ. ಇದೀಗ SFC ಕುಠೇಲು ಹಾಗೂ MMYC ಓಟಕಜಿ ನಡುವೆ ನಡೆಯುತ್ತಿರುವಂತಹ ಪಂದ್ಯಾಟ. ದಾಳಿಯನ್ನು ಸಂಘಟಿಸುತ್ತಿದ್ದಾರೆ ಚೆಸ್ಟ್ ನಂಬರ್ 4 ಮಣಿ. ತಂಡಕ್ಕಾಗಿ ಅಂಕ ಗಳಿಸಲು ಪ್ರಯತ್ನ. ಆದರೆ ಯಾವುದೇ ಅಂಕವಿಲ್ಲ. ಅರ್ಧ ವಿರಾಮದ ಘೋಷಣೆ. ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಘೋಷಣೆ. ಸ್ಕೋರ್ ಬಾಲ್ ಶೋಯಿಂಗ್ 6 each. 6-6. ಆಜಿ ಮತ್ತೊಮ್ಮೆ ಜರ್ಸಿ ನಂಬರ್ 4 ಕುಟೇಲ್ ತಂಡದ ಆಟಗಾರ MMYC ಕೋಟೆಯೊಳಗೆ ಲಗೆ. ಕಾದು ನೋಡೋಣ, ಯಾವ ಕ್ಷಣದಲ್ಲೂ ಈ ಪಂದ್ಯಾಟವು ಬದಲಾಗಬಹುದು. SFC ಕುಠೇಲು ಹಾಗೂ MMYC ಓಟಕಜಿ ನಡೆ ನಡೆಯುತ್ತಿರುವಂತಹ ಪಂದ್ಯಾಟ 6-6 ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಓಟಕಜಿ ಪರವಾಗಿ ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಚೆಸ್ಟ್ ನಂಬರ್ 7 ದಾಳಿಯಲ್ಲಿ ಇದೀಗ ಒಂದಂಕ ಸೇರ್ಪಡೆಗೊಂಡಿದೆ MMYC ಓಟಕಜಿ ತಂಡಕ್ಕೆ. 6-7 ಮುನ್ನಡೆಯಲ್ಲಿ MMYC ಓಟಕಜೆ. ಇದೀಗ ಮಣಿಯವರಿಂದ ದಾಳಿ. MMYC ಕುಠೇಲು ತಂಡದ ಮಣಿಯವರಿಂದ ದಾಳಿ. ಬೋನಸ್ಸಿಗೆ ಲಗ್ಗೆ. ಚೆಸ್ಟ್ ನಂಬರ್ 4 ಮಣಿ ಕುಠೇಲು ತಂಡದ ಪರವಾಗಿ MMYC ಕೋಟೆಗೆ ಲಗ್ಗೆ. ಬೋನಸ್ಸಿಗೆ ಪ್ರಯತ್ನಿಸಿದರು. 6-7. ತೀರ್ಪುಗಾರರಿಂದ ಬೋನಸ್ ಒಂದಂಕ ಸೇರ್ಪಡೆಗೊಂಡಿದೆ. 7 each. 7 each. ಸಮಬಲದಲ್ಲಿ ಪಂದ್ಯಾಟವು ಸಾಗಿ ಬರುತ್ತಿದೆ. 7-7. MMYC ಓಟಕಜಿ ತಂಡದ ಪರವಾಗಿ ಸಂದೇಶ್ ದಾಳಿಯ ಸಂಘಟನೆಯಲ್ಲಿ ಗುಡಿಸಲ ದಾಳಿಯನ್ನು ಸಂಘಟಿಸಿದ್ದಾರೆ. ಬೋನಸ್ ಗಳಿಸಲು ಯಶಸ್ವಿ. 8-7 in favor of MMYC ಓಟಕಜಿ. ಇದೀಗ ಮಣಿಯ ಬಳಿಯಿಂದ ದಾಳಿ. ಚೆಸ್ ನಂಬರ್ 4 ದಾಳಿಯ ಸಂಘಟನೆಯಲ್ಲಿ ಅಂಕ ಗಳಿಸಲು ಪ್ರಯತ್ನ. ಒಂದಂಕವನ್ನು ಗಳಿಸಿದ್ದಾರೆ ಮಣಿ. 8 each. ಮತ್ತೆ ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. MMYC ಓಟಕಜಿ ತಂಡದ ಪರವಾಗಿ ಸಂದೇಶ್ ಅವರು ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಬಲಿಷ್ಠವಾದಂತಹ SFC ಕುಠೇಲು ತಂಡದ ಕಡೆಗೆ ತನ್ನ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಅಂಕ ಗಳಿಸಲು ಪ್ರಯತ್ನ. ಕೋಟೆಲು ಕಡೆಗೆ ತನ್ನ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ goes to ಓಟಕಜಿ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ goes to MMYC ಓಟಕಜಿ. 8 each. 8-8 ಸಮಬಲದಲ್ಲಿ ಇದೀಗ ಪಂದ್ಯಾಟ ಸಾಗಿ ಬರುತ್ತಿದೆ. 8-8 MMYC ಓಟಕಜಿ ವರ್ಸಸ್ SFC ಕುಠೇಲು. ಇದೀಗ SFC ಕುಠೇಲು ತಂಡದ ಸ್ಟಾರ್ ರೈಡರ್ ಮಣಿಯವರಿಂದ ಇದೀಗ ದಾಳಿ. MMYC ಕೋಟೆಗೆ ಲಗ್ಗೆ ನೀಡುತ್ತಿದ್ದಾರೆ. ಚೆಸ್ಟ್ ನಂಬರ್ 4 ಮಣಿಯವರಿಂದ ದಾಳಿ. ಚಿಕ್ಕದ ದಾಳಿಯಲ್ಲಿ ಮಣಿಯವರು ಅಂಕ ಗಳಿಸಲು ಪ್ರಯತ್ನ. 8 each. 8-8 ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಮತ್ತೆ ಇದೀಗ ದಾಳಿಯಲ್ಲಿ ಚೆಸ್ಟ್ ನಂಬರ್ 11 ಸಂದೇಶ್ ಅವರಿಂದ ದಾಳಿ.
ಎಸ್ಎಫ್ಸಿ ಕುಟೇಲು ಕಡೆಗೆ ತನ್ನ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ ಸಂದೇಶ್ ಅವರು. ಎಂಎಂವೈಸಿ ಒಟಕಜೆ ತಂಡದ ಪರವಾಗಿ ಸಂದೇಶ್ ಅವರು ತನ್ನ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಇದೀಗ ಚೆಸ್ ನಂಬರ್ 4 ಇದೀಗ ಮಣಿಯವರಿಂದ ದಾಳಿ ತನ್ನ ತಂಡಕ್ಕಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ. ಮಣಿಯವರಿಂದ ಇದೀಗ ದಾಳಿ ಒಟಕಜೆ ಕಡೆಗೆ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಕರ್ನಾಟಕ ಮಣಿಯವರಿಂದ ಇದೀಗ ಅಂಕ ಗಳಿಸಲು ಪ್ರಯತ್ನ. ಒಂದಂಕ Score please. Third right, do or die. Sharif 9-8 in favor of SFC Kotelu. jersey number 10 Mr. Sharif. Madu 11 Mani. Do or die. Big man Mr. Sharif. ಶರೀಫ್ SFC Kotelu ಬಾದ್ರಕೋಟೆಗೆ ದಾಳಿ. ಮತ್ತೊಮ್ಮೆ ಬಳಸಿಕೊಳ್ಳಕ್ಕೆ ಹೋತವಾದ ಹಿಡಿತ ರೌಟ್ ಆಗೋ ಮೂಲಕ ಲಾಸ್ಟ್ 5 minutes ಫೋರ್ ಟೈಮ್. ಕಟ್ಟ ಕಡೆಯ 5 ನಿಮಿಷದಲ್ಲಿ ಪಂದ್ಯಾಟ ಸಾಗುತ್ತಿದೆ. ಜರ್ಸಿ ನಂಬರ್ 4 ಮಿಸ್ಟರ್ ಮನಿ ಸೂಪರ್ ಟ್ಯಾಕಲ್ ಈಸ್ ಆನ್. One man army. SFC Kotelu ತಂಡದ one man army ಮನಿ. A single man show. ಸೂಪರ್ ಟ್ಯಾಕಲ್ ಮಧ್ಯೆ ದಾಳಿಯಲ್ಲಿ ಮಗದೊಮ್ಮೆ ಸಂದೇಶ್. ಸಂದೇಶ್ last 4 minutes for full time. Super tackle is on. Jersey number 4 Mr. Mani ಇವರಿಂದ ದಾಳಿ. 10-8 ಮುನ್ನಡೆಯಲ್ಲಿ ಎಸ್ಎಫ್ಸಿ ಕುಟೇಲು. ಇದೀಗ ಮಣಿಯವರಿಂದ ದಾಳಿ. 10-8 ಸೆಲ್ಫ್ ಔಟ್. ಎಂಎಂವೈಸಿ ಒಟಕಜೆ ಸೆಲ್ಫ್ ಔಟ್ ಆಗುವ ಮೂಲಕ ಒಂದಂಕ ಸೇರ್ಪಡೆಗೊಂಡಿದೆ. 11-8 ಎಂಎಂವೈಸಿ ಒಟಕಜೆ ತಂಡದ ಪರವಾಗಿ ಇದೀಗ ದಾಳಿಯನ್ನು ಸಂಘಟಿಸಿದ್ದಾರೆ ಮನೀಶ್ ಅವರು. ಬಿರುಸಿನ ದಾಳಿಗಾರ ಮನೀಶ್ ಅವರಿಂದ ಇದೀಗ ಚಾಕಚಕ್ಯತೆಯ ದಾಳಿ. ಎಂಎಂವೈಸಿ ಒಟಕಜೆ ತಂಡಕ್ಕಾಗಿ ಇದೀಗ ಮನೀಶ್ ಅವರು. ಲಾಸ್ಟ್ 3 minutes for full time. What a fantastic great goal, Monish. Bonus plus 2 points. total 3 points. 11 each. 11 ಸಮಬಲದಲ್ಲಿ ಇದೀಗ ಪಂದ್ಯಾಟ ಸಾಗಿ ಬರುತ್ತಿದೆ. time out is over. ಮತ್ತೊಮ್ಮೆ ಇದೀಗ ಎಸ್ಎಫ್ಸಿ ಕುಟೇಲು ತಂಡದ ಪರವಾಗಿ ದಾಳಿ. ಚೆಸ್ ನಂಬರ್ 6 ಅನುಭವಿ ದಾಳಿಗಾರ ಮಣಿ ಇವರಿಂದ ಇದೀಗ ಎಸ್ಎಫ್ಸಿ ಕುಟೇಲು ತಂಡದ ಪರವಾಗಿ ದಾಳಿಯ ಸಂಘಟನೆಯಲ್ಲಿ ಚೆಸ್ ನಂಬರ್ 6 ಇದೀಗ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಅಂಕ ಗಳಿಸಲು ಪ್ರಯತ್ನ ಇಲ್ಲ, ಯಾವುದೇ ಅಂಕವಿಲ್ಲ. ಮರಳಿ ತಂಡಕ್ಕೆ ಇದೀಗ ಎಂಎಂವೈಸಿ ಒಟಕಜೆ ತಂಡದ ಕಡೆಯಿಂದ ದಾಳಿ. 11 each. Now scoreboard is showing 9 each. 9 ಸಮಬಲದಲ್ಲಿ ಇದೀಗ ಪಂದ್ಯಾಟ. 11 each. Last 2 minutes of full time.
ಹನ್ನೊಂದು ಸಮಬಲದಲ್ಲಿ ಪಂದ್ಯಾಟ ಸಾಗಿ ಬರುತ್ತಿದೆ. ಜೆರ್ಸಿ ನಂಬರ್ 4 ಅವರಿಗೆ ದಾಳಿ. 12-11. Second half, second time out is over. MMYC Otakaji. ಇದೀಗ MMYC Otakaji ತಂಡದ ಪರವಾಗಿ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. SFC ಕುಟ್ಟಿಹೊಲು ಕೋಟೆಯೊಳಗೆ ಇದೀಗ ಲಗ್ಗೆ ಅಖಡದಲ್ಲಿ ಇದೀಗ ನಿಧಾನಗತಿಯ ದಾಳಿಯಲ್ಲಿ ಓಟಕಜಿ ತಂಡದ ಸದಸ್ಯನಿಂದ ಇದೀಗ ದಾಳಿ. ಲಾಸ್ಟ್ 1 ಮಿನಿಟ್. ಕಟ್ಟ ಕಡೆಯ 1 ನಿಮಿಷದಲ್ಲಿ ಪಂದ್ಯಾಟ. Third right. 12-11 in favor of MMYC Otakaji. Do or die. ಮಾಡಿ ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ಪ್ರೇಕ್ಷಕರೇ ದಯವಿಟ್ಟು ಚಪ್ಪಾಳೆಯಿಂದ ಈ ತಂಡಗಳನ್ನು ಪ್ರೋತ್ಸಾಹಿಸಿ. 12-11 ಮತ್ತೊಂದು ಅಂಕದ ಸೇರ್ಪಡೆ MMYC Otakaji ತಂಡಕ್ಕೆ. 13-11 13-11 ಮತ್ತೊಮ್ಮೆ ಮಗದೊಮ್ಮೆ ಜಾಸ್ತಿ ನಂಬರ್ 5 ಮಿಸ್ಟರ್ ವಿನೋದ್. ಉತ್ತಮವಾದ ದಾಳಿ, ಮತ್ತೊಂದು ಅಂಕದ ಸೇರ್ಪಡೆ SFC ಕೋಟೆ ತಂಡಕ್ಕೆ. ಮುನ್ನಡೆಯಲ್ಲಿ MMYC Otakaji. ನೋಡೋಣ ಈ ಪಂದ್ಯಾಟವು ಯಾರ ಪರವಾಗಿ ಸಾಗುತ್ತೆ ಅಂತ. ಹದಿನಾಲ್ಕು 12 ಎಂಬ ಅಂಕದೊಂದಿಗೆ ಇದೀಗ ಪಂದ್ಯಾಟ ಮುಕ್ತಾಯಗೊಂಡಿದೆ. MMYC Otakaji ತಂಡವು ನಿಶ್ಚಲಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಬರಬೇಕು.